ಹುಡುಗ ಸಿಕ್ಕಿದ್ದಾನೆ, ಸ್ಟೇಷನಲ್ಲಿ ಇದ್ದಾನೆ ಅಂತ ಹೇಳಿದ್ದಾರೆ. ಇಷ್ಟು ಅವರಿಗೆ ಪ್ರೆಷರ್ ಹಾಕಿದ ಕಾರಣ ಪೊಲೀಸರು ಇದು ಮಾಡಿದ್ದಾರೆ. ಮೊಹಮ್ಮದ್ ಕುಂಜಿ ಆಗಿರ್ಬೋದು, ನಮ್ಮ ಪ್ರತಿಭಾ ಕುಲಾಲ್ ಆಗಿರ್ಬೋದು, ಅವ್ರು ತುಂಬ ಸಂಘ ಸಂಸ್ಥೆಗಳು ನಮಗೆ ಸಂಸ್ಥೆಗಳು ಹೆಲ್ಪ್ ಆಗಿದ್ದಾರೆ. ಆರಂಭದಲ್ಲಿ ಯಾರನ್ನು ಭೇಟಿ? ಶರಣ್ ಪಂಪೈಲನ್ನು. ಅವರು ಹೇಳಿದಂದರೆ ನಮಗೆ ಇಬ್ಬರು ಪಾರ್ಟಿಗಳು ಬೇಕು ಹಾಗೆ ಅಂತ ಹೇಳಿದರು. ಹುಡುಗಿಯನ್ನು ಮನೆಗೆ ಕಳಿಸಬೇಕಾದ್ರೂ ನನಗೆ ಧೈರ್ಯ ಇಲ್ಲ ಸರ್. ಇಷ್ಟು ಮಾಡಿದವರು ನಾಳೆ ಮಗುವನ್ನಾಗಲಿ ಮಗಳನ್ನಾಗಲಿ ನೋಡ್ಕೊಳ್ತಾರೆ ಚೆನ್ನಾಗಿ, ಆ ಥರ ನನಗೆ ಯಾವುದೇ ಅವರ ಮೇಲೆ ನಂಬಿಕೆ ಇಲ್ಲ. ನಾಳೆ ಅವರು ಏನಾದರೂ ಹೆಚ್ಚು ಕಮ್ಮಿ ಮಾಡಿದರೆ ಹೇಳಲಿಕ್ಕಾಗೋದಿಲ್ಲ. ನಿರ್ಧಾರ ಅವರದ್ದು. ಅವರು ಎದುರು ಬಂದಿದ್ದಾರೆ, ಯಾರ ಮುಖಾಂತರ ಎಲ್ಲಿ ಓದೋದು ಅದು ನನಗೆ ಗೊತ್ತಿಲ್ಲ. ಮಗುವಿನ ಒಂದು ದೈಹಿಕವಾದಂತಹ ವರ್ತನೆಯಲ್ಲಿ ಆಗಿರ್ಬೋದು, ಯಾಕೆ ತಮಗೆ ಗೊತ್ತಾಗಲಿಲ್ಲ ಅನ್ನೋದು? ಕಲಿಯುವ ಮಕ್ಕಳು ಕಲಿತಾ ಇದ್ದಾರೆ, ಅವರು ಇದು ಮಾಡ್ತಾ ಇದ್ದಾರೆ. ವಾಮಿಟ್ ಆಗಲಿ ಅಥವಾ ಹೊಟ್ಟೆ ಇದಾಗಲಿ, ಪ್ರೆಗ್ನೆಂಟ್ ಇದು ಯಾವುದೇ ಸಿಂಟಮ್ಸ್ ಇರಲಿಲ್ಲ. ಪುತ್ತೂರಿನಲ್ಲಿ ಕಳೆದ ಒಂದು ವಾರದಿಂದ ಪ್ರಕರಣವೊಂದು ಅತ್ಯಂತ ವಿವಾದಕ್ಕೆ ಎಡೆ ಮಾಡಿಕೊಟ್ಟು ಇವತ್ತು ರಾಜ್ಯದಾದ್ಯಂತ ಮಾಧ್ಯಮಗಳ ಮುಖಾಂತರವೂ ಕೂಡ ಈ ಒಂದು ವಿವಾದ ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು. ಇದರ ಪರವಾಗಿ ಮತ್ತು ವಿರೋಧವಾಗಿಯೂ ಕೂಡ ಸಾಕಷ್ಟು ಮಂದಿ ಸಾರ್ವಜನಿಕರು ಕೂಡ ಇದರ ಬಗ್ಗೆ ಅಭಿಪ್ರಾಯಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು, ಮಾಧ್ಯಮಗಳ ಮುಖಾಂತರವಾಗಿ ಕೂಡ ಪ್ರಕಟಪಡಿಸ್ತಾ ಇರುವಂಥದ್ದು. ಬಹುಶಃ ಈ ಪ್ರಕರಣ ಆಗಿರುವಂಥದ್ದು ಇಂಜಿನಿಯರಿಂಗ್ ವಿದ್ಯಾರ್ಥಿ ತನ್ನ ಸಹಪಾಠಿಯ ಜೊತೆಗೆ, ಅಂದರೆ ಏನು ಹೈಸ್ಕೂಲ್ ಜೀವನದಿಂದ ಏನು ಒಂದು ಸ್ನೇಹತ್ವವನ್ನು ಬೆಳೆಸಿಕೊಂಡು ಅದರ ನಂತರ ಪ್ರೇಮೋತ್ತಕ್ಕೆ ಅದು ಪರಿವರ್ತನೆಗೊಂಡು ದೈಹಿಕ ಸಂಪರ್ಕ ಬೆಳೆಸಿ ಗರ್ಭವತಿಯನ್ನಾಗಿಸಿದಂತಹ ಒಂದು ಪ್ರಕರಣದಿಂದ ಅದು ರಾಜ್ಯದಲ್ಲಿ ಇತ್ಯರ್ಥಗೊಳ್ಳಬೇಕಿತ್ತು. ಆದರೆ ಅದರ ನಂತರ ಅದು ಯಾವುದೋ ಒಂದು ಕಾರಣಗಳಿಂದಾಗಿ ಇವತ್ತು ಪೊಲೀಸ್ ಠಾಣೆಯ ಮೆಟ್ಟಿಲೇರಿರುವಂತಹ ಒಂದು ಪ್ರಕರಣವಾಗಿರುವಂಥದ್ದು. ಅದರ ನಂತರ ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥ ಒಂದು ಪ್ರಕರಣವಾಗಿರುವಂಥದ್ದು. ಬಹುಶಃ ಇವತ್ತು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಆರೋಪಿ ಶ್ರೀಕೃಷ್ಣ ಜೇರಾವ್ ಎನ್ನುವಂತಹ ಆರೋಪಿ ಇದ್ದಾನೆ, ಅವನು ಏನು ಪರಾರಿಯಾಗಿರುವಂಥದ್ದು ಅಥವಾ ಕಣ್ತಪ್ಪಿಸಿಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯಾಗಿ ಶೋಧ ಕಾರ್ಯವನ್ನು ಕೂಡ ನಡೆಸಿರುವಂಥದ್ದು. ಈಗಾಗಲೇ ನಿನ್ನೆಯ ದಿನ ಅಂದರೆ ಶುಕ್ರವಾರದ ದಿನ ರಾತ್ರಿ ಪೊಲೀಸರು ಆರೋಪಿ ಶ್ರೀಕೃಷ್ಣ ಜೇರಾವ್ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ, ಬಂಧಿಸಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ನಮಗೆ ಲಭ್ಯವಾಗಿರುವಂಥದ್ದು. ಬಹುಶಃ ಇವತ್ತು ಈಗಾಗಲೇ ನಮ್ಮ ಮಾಧ್ಯಮಗಳ ಮುಖಾಂತರವೂ ಕೂಡ ನಮ್ಮ ಮಾಧ್ಯಮದ ಮುಖಾಂತರವೂ ಕೂಡ ಸಂತ್ರಸ್ತೆಯ ತಾಯಿ ನಮಿತಾರವರು ಅವರ ಎಲ್ಲ ವಿಚಾರಗಳನ್ನು ಕೂಡ ಹೇಳಿಕೊಂಡಿದ್ದಾರೆ. ಬಹುಶಃ ಇವತ್ತು ಆರೋಪಿ ಪೊಲೀಸರ ಕೈವಶವಾದ ನಂತರ ಆ ಸಂತ್ರಸ್ತೆಯ ತಾಯಿ ಏನು ಹೇಳ್ತಾರೆ ಬನ್ನಿ ಮಾತಾಡಿಸೋಣ. ಈ ಪ್ರಕರಣದ ಆರೋಪಿ ಅಂತ ಅನಿಸಿಕೊಂಡಿರುವಂತಹ ಶ್ರೀಕೃಷ್ಣ ಜೇರಾವ್ ಅವರು ಈಗಾಗಲೇ ಪೊಲೀಸರ ವಶವಾಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ನಮಗೆ ಲಭ್ಯವಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಈಗ ನಾವು ಏನು ಸಂತ್ರಸ್ತೆಯ ಏನು ಆ ನ್ಯಾಯವನ್ನು ದೊರಕಿಸಿಕೊಡಬೇಕಾದಂತಹ ಹುಡುಗ ಪೊಲೀಸರ ಕೈವಶವಾಗಿರುವ ಬೆನ್ನಲ್ಲೇ ಸಂತ್ರಸ್ತೆಯ ತಾಯಿಯನ್ನು ನಾವು ಮಾತನಾಡಿಸಬೇಕಾಗಿದೆ. ಸೊ ಅವರು ಏನು ಹೇಳ್ತಾರೆ ಅಂತ. ನಮಸ್ತೆ ಮೇಡಮ್. ಈಗ ತಮಗೇನಾದರೂ ಮಾಹಿತಿ ಬಂದಿದೆಯಾ? ಈಗ ಅವರು ಅರೆಸ್ಟ್ ಆಗಿರುವಂಥದ್ದು? ಪೊಲೀಸ್ ಕಾಲ್ ಮಾಡಿ ಹೇಳಿದ್ದಾರೆ, ಹುಡುಗ ಸಿಕ್ಕಿದ್ದಾನೆ, ಸ್ಟೇಷನಲ್ಲಿ ಇದ್ದಾನೆ ಅಂತ ಹೇಳಿದ್ದಾರೆ. ನಾವು ಹೇಳ್ತೇವೆ ಅವಾಗ ಬನ್ನಿ ಅಂತ ಹೇಳಿದ್ದಾರೆ ಅಷ್ಟೇ, ಬೇರೇನು ಮಾಹಿತಿ ಸಿಕ್ಕಿಲ್ಲ. ಅಷ್ಟೇ ಸಿಕ್ಕಿದ್ದಾನೆ, ಅರೆಸ್ಟ್ ಆಗಿದ್ದಾನೆ. ಕೋರ್ಟಿಗೆ ಅಂತ ಹೇಳಲಿಲ್ಲ ನಮಗಿನ್ನೂ ಓಕೆ. ಈಗ ನೀವು FIR ಮಾಡಿರುವ ಕಾರಣ ಅಂದರೆ ದೂರು ದಾಖಲಿಸಿರುವ ಕಾರಣಕ್ಕಾಗಿ ಪೊಲೀಸರು ಇವತ್ತು ವಶಪಡಿಸಿಕೊಂಡಿದ್ದಾರೆ. ಬಹುಶಃ ಇದು ತುಂಬ ತಡ ಆಯ್ತಂತ. ನಾವು ಮೊನ್ನೆ ಹೇಳಿರುವಂಥ ರೀತಿಯಲ್ಲಿ ಆರೋಪಿಯನ್ನು ಬಂಧಿಸಬೇಕಾದ್ರೆ ಪೊಲೀಸರು ಯಾಕೆ ಹಿಂದೇಟಾಗ್ತಾ ಇದ್ದಾರೆ ಅನ್ನುವಂಥ ಇದು ಕೂಡ ಈಗಾಗಲೇ ಆಲ್ರೆಡಿ ಎಲ್ಲ ಬಂದಿದ್ದಾರೆ ಸರ್. ವಿಶ್ವಕರ್ಮ ನಮ್ಮ ಸಂಘದವರು ಬಂದಿದ್ದಾರೆ, ಅದಲ್ಲದೆ ಮೊಹಮ್ಮದ್ ಕುಂಜಿ ಅವರಾಗಲಿ ಅವರೆಲ್ಲ ನಮ್ಮ ಜೊತೆ ಸಪೋರ್ಟ್ ಇದ್ದಾರೆ. ಮತ್ತು ನಮ್ಮ ಪ್ರತಿಭಾ ಕುಲಾಲ್ ಅವರು ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ ನಮಗೆ. ಇದರಲ್ಲಿ ಅರೆಸ್ಟ್ ಆಗಿದ್ದಾರೆ ಅವರು. ಇಷ್ಟು ಅವರಿಗೆ ಪ್ರೆಷರ್ ಹಾಕಿದ ಕಾರಣ ಪೊಲೀಸರು ಇದು ಮಾಡಿದ್ದಾರೆ, ಅಂದರೆ ತುಂಬ ಬೇಗ ಇದು ಅರೆಸ್ಟ್ ಮಾಡುವಾಗೆ ಮಾಡಿದ್ದಾರೆ. ಇಲ್ಲದ್ರೆ ಇದಕ್ಕಿಂತ ಮುಂಚೆ ಸ್ಲೋ ಇತ್ತು. ಯಾಕೆ ಪೊಲೀಸರು ಇಷ್ಟು ಸ್ಲೋ ಮಾಡ್ತಿದ್ದಾರೆ ಅಂದರೆ ನಮ್ಮ ಕಡೆಯಿಂದ ಯಾರು ಜನ ಇಲ್ಲವಾ ಅಥವಾ ಏನು ಸಪೋರ್ಟ್ ಇಲ್ಲ ಹಾಗೆ ಅಂತ. ಯಾಕಂದರೆ ಅವರು ಹಣ ಇದ್ದವರಲ್ವಾ. ಹಾಗೆ ಈಗಾಗಲೇ ಎಲ್ಲ ಇದು ಸಂಘ ಸಂಘಟನೆಗಳು ಬಂದ ಕಾರಣ ಎಲ್ಲ ಎದ್ದು ಇದು ಮಾಡಿ ಇದು ಕೊಟ್ಟಿದ್ದಾರೆ, ಪ್ರೋತ್ಸಾಹ ಕೊಟ್ಟು ಈ ಹುಡುಗನನ್ನು ಹೊರಗಡೆ ತಂದಿದ್ದಾರೆ. ಹಾಗೆ ನಿಮಗೆ ಆರಂಭದಲ್ಲಿ ಪೊಲೀಸರು ಏನು ಹೇಳ್ತಾ ಇದ್ರು? ನಾವು ಅಂದರೆ ಆರಂಭದಲ್ಲಿ ಅಂದರೆ ನಾವು ಪೊಲೀಸರಿಗೆ ಇದು ಕೊಟ್ಟು ಮಾತ್ರ, ಅಂದರೆ FIR ಮಾಡುವಾಗ ಜಸ್ಟ್ ಅವರು ಬಂದು ತೆಗಿಸಿ ಅದನ್ನು ಈ FIR ಹಾಕಬೇಡಿ ಹಾಗೆ ಹೇಳಿ ಸರಿ ನಾವೇ ರಾಜ್ಯ ಪಂಚಾಯತಿಗೆ ಮಾಡ್ಕೊಂಡಿದ್ವಲ್ಲ, ಹಾಗೆ ಪೊಲೀಸರು ನಮ್ಮ ಮೇಲೆ ಏನು ಹೇಳಲಿಲ್ಲ. ಯಾಕಂದ್ರೆ ನಾವು ನಮ್ಮ ಇದರಲ್ಲೇ ತೆಗ್ದದ್ದು, ಅಂದರೆ ಸ್ವ ಇಚ್ಛೆಯಿಂದನೇ ತೆಗ್ದದಲ್ವಾ. ಹಾಗೆ ಪೊಲೀಸರೇನು ಎಫೆಕ್ಟ್ ಹಾಕಲಿಲ್ಲ ನಮಗೆ. ಆದರೆ ನೆಕ್ಸ್ಟ್ ಅವ್ರದ್ದು ಸಿಕ್ಕಿಲ್ಲ ಅಂದಮೇಲೆ ನಾನು ಅವ್ರ ಹತ್ರ ಹೇಳಿದ್ದೇನೆ, ಅಂದರೆ ಹೀಗೆ ನಮಗೆ ಇದು ಮಾಡ್ತಾ ಅವರು ಮೋಸ ಮಾಡಿದ್ದಾರೆ ಹಾಗೆ, ಅಂದರೆ FIR ಹಾಕಿದೆ ಹೋಗಿ
ಆ ನಂತರದಿಂದ ಅವರು ಸ್ವಲ್ಪ ಸ್ಲೋ ಇದ್ದರು. ಇವಾಗ ಎಲ್ಲ ಸಂಘಟನೆಗಳು ಬಂದ ಕಾರಣ, ಸಂಘ ಸಂಸ್ಥೆಗಳು ಬಂದ ಕಾರಣ ಎಲ್ಲ ಬೇಗ ಅವನನ್ನು ಹಿಡಿಯುವ ಇದನ್ನು ಮಾಡಿದ್ದಾರೆ. ಅಂದರೆ SP ಅವರಿಗೆ ಇದು ಮಾಡಿ ಪ್ರೆಸರ್ ಹಾಕಿ, ವಿಶ್ವಕರ್ಮದವರು ಅದೇ ಮುರಳಿ ಆಚಾರ್ಯ ಅವರೆಲ್ಲ ಇಲ್ಲಿಂದ ಉಡುಪಿಯವರು ಎಲ್ಲ ಇದು ಮಾಡಿ, ಮತ್ತು ನಮ್ಮ ಮೊಹಮ್ಮದ್ ಕುಂಜಿ ಆಗಿರ್ಬೋದು, ಇವರು ನಮ್ಮ ಪ್ರತಿಭಾ ಕುಲಾಲ್ ಆಗಿರ್ಬೋದು, ಅವರು ತುಂಬ ಸಂಘ ಸಂಘಟನೆಗಳು ನಮಗೆ ಸಂಸ್ಥೆಗಳು ಹೆಲ್ಪ್ ಆಗಿದ್ದಾರೆ. ನಿಮಗೆ ನಾವು ಮುಂದೆ ಬರ್ತೇವೆ ನ್ಯಾಯ ಕೊಡಿಸಲಿಕ್ಕೆ ಅಂತ ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ಯಾರು ಇಲ್ಲದ ಟೈಮಲ್ಲಿ ಎಲ್ಲರೂ ನನಗೆ ಈ ಟೈಮಲ್ಲಿ ಬಂದು ನನಗೆ ಧೈರ್ಯ ಕೊಟ್ಟಿದ್ದಾರೆ. ನಿಮಗೆ ನಾವು ನ್ಯಾಯ ಕೊಡಿಸ್ತೇವೆ ಅಂತ ಹೇಳಿದ್ದಾರೆ. ಆ ಲೆಕ್ಕದಲ್ಲಿ ಅವರು ನಮಗೆ ನ್ಯಾಯ ಕೊಡಿಸ್ತಾ ಇದ್ದಾರೆ. ಅವರನ್ನು ನಂಬಿ ಇದ್ದೇನೆ ನಾನು ಅಷ್ಟು. ಈಗಾಗಲೇ ನೀವು ನ್ಯಾಯವನ್ನು ಕೇಳಿ ಸಾಕಷ್ಟು ಮಂದಿಗೆ ಈ ಮೊದಲು ಅಂದರೆ ಕೇಸು ದಾಖಲಿಸುವ ಮೊದಲು ತಾವು ಭೇಟಿಯಾಗಿದ್ದೀರಿ ಕೂಡ. ಆ ಕೇಸು ದಾಖಲಿಸಿದ ನಂತರ ಕೂಡ ನೀವು ಆರಂಭದಲ್ಲಿ ಯಾರನ್ನು ಭೇಟಿಯಾದ್ರಿ? ಅಂದರೆ ಪೊಲೀಸರ ಕ್ರಮದಿಂದಾಗಿ ಅವರು ಹಿಂದೇಟಾಗ್ತಿದ್ದಾರೆ, ಅವರು ಸ್ಲೋ ಮಾಡ್ತಾ ಇದ್ದಾರೆ ಎನ್ನುವಾಗ ಆರಂಭದಲ್ಲಿ ಯಾರನ್ನು ಭೇಟಿ? ಶರಣ್ ಪಂಪೈಲನ್ನು. ಅವರು ಹೇಳಿದ್ದಾರೆ. ಅಂದರೆ ನಮ್ಮ ಇವರು ಕೃಷ್ಣನ ತಂದೆ ಇದ್ದಾರಲ್ಲ, ಅವರು ಹೇಳಿದ್ದಾರೆ. ಅಂದರೆ ನಮಗೆ ಇಬ್ಬರು ಪಾರ್ಟಿಗಳು ಬೇಕು ಹಾಗೆ ಅಂತ ಹೇಳಿದರು. ಆದರೆ ಇವಾಗ ಲೆಕ್ಕದಲ್ಲಿ ಎಲ್ಲರೂ ನಮಗೆ ಸಪೋರ್ಟ್ ಇದ್ದಾರೆ. ಇದರ ಲೆಕ್ಕದಲ್ಲಿ ಅದು ಅಂದರೆ ಈಗ ಇರುವ ಸಪೋರ್ಟ್ಗಳು ನನಗೆ ತುಂಬಾ ಹೆಲ್ಪ್ ಆಗಿದೆ. ಓಕೆ, ಹಾಗೆ ಇನ್ನು ಮುಂದೆ ಈ ಥರ ಸಪೋರ್ಟ್ ಬೇಕು. ಯಾಕಂದರೆ ಒಂದು ಹುಡುಗಿಯನ್ನು ಮನೆಗೆ ಕಳಿಸಬೇಕಾದ್ರೂ ನನಗೆ ಧೈರ್ಯ ಇಲ್ಲ ಸರ್. ಇಷ್ಟು ಮಾಡಿದವರು ನಾಳೆ ಮಗುವನ್ನಾಗಲಿ ಮಗಳನ್ನಾಗಲಿ ಏನಾದರೂ ಮಾಡ್ತಾರೆ ಅಂತ ನನಗೆ ನೋಡ್ಕೊಳ್ತಾರೆ ಚೆನ್ನಾಗಿ, ಆ ಥರ ನನಗೆ ಯಾವುದೇ ಅವರ ಮೇಲೆ ನಂಬಿಕೆ ಇಲ್ಲ. ಇನ್ನು ಮುಂದೆನೂ ನನಗೆ ಈ ಥರ ಸಪೋರ್ಟ್ ಕೊಟ್ಟು ಹುಡುಗನ ಮನೆಯಲ್ಲಿ ಚೆನ್ನಾಗಿ ಮಗು ತಾಯಿ ಚೆನ್ನಾಗಿ ಬದುಕಬೇಕು ಅಂತಲೇ ನಾವು ಆಸೆ ಪಟ್ಟು ಇಷ್ಟೆಲ್ಲ ಮಾಡ್ತಾ ಇದ್ದೇವೆ. ಅದಕ್ಕೂ ಅವರು ಸಪೋರ್ಟ್ ಬೇಕು ಅಂತ ನಾನು. ಯಾವ ರೀತಿಯಾಗಿ ಸಪೋರ್ಟ್ ಬೇಕು ಅಂತ ಹೇಳ್ತೀವಿ? ನಾಳೆ ಅವರು ಏನಾದರೂ ಹೆಚ್ಚು ಕಮ್ಮಿ ಮಾಡಿದರೆ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕಾನೂನು ಪ್ರಕಾರವಾಗಿ ನಮಗೆ ಸಪೋರ್ಟ್ ಇದ್ದರು, ಮತ್ತು ಈ ಮೀಡಿಯಾದವರಾಗಲಿ ನಮಗೀಗ ಬಂದ ಗಣ್ಯ ವ್ಯಕ್ತಿಗಳಾಗಲಿ ಅವ್ರು ಸಪೋರ್ಟ್ ಕೊಟ್ಟರೆ ಸಾಕು ನಮಗೆ ಅಂತ ಹೇಳ್ತಿರೋದು. ಅಂದರೆ ಹುಡುಗ ಅಲ್ಲಿ ಹುಡುಗಿ ಮತ್ತು ಮಗು ಹುಡುಗನ ಮನೆಯಲ್ಲಿ ಚೆನ್ನಾಗಿ ಇರಬೇಕು, ತಂದೆ ಮನೆಯಲ್ಲಿ, ಆ ಥರನೇ ಕೇಳ್ಕೊಳ್ಳೋದು. ಈಗ ಬಂದೆ ಅಂತಿರುವ ಎಲ್ಲ ನಾಯಕರು ಅಥವಾ ಪ್ರಮುಖರು ಕೂಡ ಮದುವೆ ಮಾಡಿಸೋದ್ರ ಬಗ್ಗೆ ಭರವಸೆ ಕೊಟ್ಟಿದ್ದಾರೆ. ಎಲ್ಲರೂ ನಮಗೆ ಭರವಸೆ ಕೊಟ್ಟಿದ್ದಾರೆ. ನನಗೆ ಅದೇ ಧೈರ್ಯ ನನಗೆ. ಇಷ್ಟವರೆಗೆ ನಾನು ಹೋರಾಡಿದ್ದೇನೆ, ಫಸ್ಟಿಗೆ ಇದಾಗಿದ್ದೇನೆ, ಆದರೆ ನಾನು ಸೋಲ್ತೇನೆ ಅಂತೇಳಿ ಇರುವಾಗ ನನಗೆ ಎಲ್ಲರೂ ಬಂದಿದ್ದಾರೆ. ಎಲ್ಲ ನಮ್ಮ ಸಂಘಟನೆಗಳು ಸಹ ನನಗೆ ಹೆಲ್ಪ್ ಮಾಡಿದ್ದಾರೆ. ತುಂಬ ಭರವಸೆಯನ್ನು ಸಹ ಕೊಟ್ಟಿದ್ದಾರೆ. BJP ಆಗಲಿ ಕಾಂಗ್ರೆಸ್ ಆಗಲಿ ಎಲ್ಲರೂ ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಮಹಿಳಾ ಇದರಿಂದನೂ ಬಂದಿದ್ದಾರೆ. ಎಲ್ಲರೂ ಸಪೋರ್ಟ್ ಕೊಟ್ಟು ನಾನು ಇಲ್ಲಿ ತನಕ ಇದ್ದೇನೆ ಅಂತ ಹೇಳಿದ್ರೆ, ಈಗ ನ್ಯಾಯ ಸಿಗ್ತದೆ ಅಂತ ಹೇಳಿದ್ರು ಸಹ ಅದು ಅವರ ಮೂಲಕನೇ ನನಗೆ ಸಿಗ್ತಿರೋದು ಅಂತ ನಾನು ಹೇಳಿಕ್ಕೆ ಇದು ಮಾಡ್ತೇನೆ. ಹಾಗೆ ನಿಮ್ಮ ಮಗಳು ಏನೇ ಹೇಳ್ತಾರೆ ಈಗ ಅರೆಸ್ಟ್ ಆಗಿರುವ ನಂತರ? ಇಲ್ಲ, ಈಗ ತೀರ್ಮಾನಕ್ಕೇನು ಬರಲಿಲ್ಲ. ಅವಳು ಖುಷಿಯಾಗಿದೆ, ಅಂದರೆ ಅವ್ರು ಸಿಕ್ಕಿದಾನಲ್ಲ ಅಂತೇಳಿ. ಇನ್ನು ಮತ್ತಿನ ತೀರ್ಮಾನ ಅವ್ರು ತೊಗೊಳ್ಬೇಕಷ್ಟೇ, ಕೋರ್ಟಲ್ಲೇ ಆಗಬೇಕಷ್ಟೇ. ಈಗ ನಾವು ಹೇಳೋದು ಇಷ್ಟೇ, ಅವನಿಗೆ ಶಿಕ್ಷೆ ಕೊಡಿ, ಅವನಿಗೆ ಯಾವುದೇ ಜೈಲಿಗೆ ಹಾಕಿ ಅವನಿಗೆ ಇಷ್ಟು ವರ್ಷ ಇದು ಮಾಡಿ ಅಂತ ನಾವೇನು ಹೇಳ್ತಿಲ್ಲ. ಅವನು ಮದುವೆ ಆಗಲಿ, ಆ ಮಗುವನ್ನು ತಾಯಿಯನ್ನು ಒಪ್ಕೊಳ್ಳಿ ಅಂತ ನಾವು ಹೇಳ್ತಿರೋದು. ಇನ್ನು ನಿರ್ಧಾರ ಅವರದ್ದು. ಅವ್ರು ಎದುರು ಬಂದಿದ್ದಾರೆ. ಯಾರ ಮುಖಾಂತರ ಎಲ್ಲಿ ಓದೋದು ಅದು ನನಗೆ ಗೊತ್ತಿಲ್ಲ, ಯಾರು ಅವನನ್ನು ಇಷ್ಟುವರೆಗೆ ಇದು ಮಾಡಿಟ್ಟದು ಅಂತ. ಅದನ್ನೊಂದು ತಿಳಿಸಿದರೆ ಒಳ್ಳೆಯದು. ಯಾಕೆಂದರೆ ಇಷ್ಟು ದಿವಸ ಈ ಪಾಪ ನಮಗೆ ತುಂಬಾ ಇದು ಮಾಡಿದ್ದಾರೆ, ಅವರು ಕಾಯಿಸಿದ್ದಾರೆ ಆಗಲಿ. ನಾವು ಈ ಮಗುವನ್ನು ಹಿಡ್ಕೊಂಡು ಇದ್ದಲ್ಲೆಲ್ಲ ನಾವು ಹೋಗಿದ್ದೇವೆ, ಹಾಸ್ಪಿಟ್ಲಿಗಾಗಲಿ ಎಲ್ಲ ನಮಗೆ ಸಹಾಯ ಮಾಡ್ತಾನೆ ಅಂತ ಹೇಳಿ ಇವರು ಲಾಸ್ಟಿಗೆ ನಮಗೆ ಮೋಸ ಮಾಡಿದ್ದಾರೆ. ಯಾವ ಸಪೋರ್ಟಿಂದ ಇವರು ಅವನನ್ನು ಇದು ಮಾಡಿ ಇಟ್ಟಿದ್ದಾರೆ ಅಂತ ತಿಳಿದ್ರೆ ಸಾಕಿತ್ತು ಅಷ್ಟೇ. ಓಕೆ. ಈಗ ನೀವು ದೂರನ್ನು ದಾಖಲಿಸುವ ಸಂದರ್ಭದಲ್ಲಿ ಅನಿವಾರ್ಯ ಕೊನೆಯ ಪಕ್ಷ ನೀವು ದೂರನ್ನು ಅಂದರೆ ಅದಕ್ಕೆ ಮೊದಲು ಬೇರೆ ಬೇರೆ ರೀತಿಯಾದಂಥದ್ದನ್ನು ಪರಿಹರಿಸುವ ಬಗ್ಗೆ ನೀವು ಕ್ರಮವನ್ನು ಕೈಗೊಂಡಿದ್ದೀರಿ, ಮಾತುಕತೆ ನಡೆಸಿದ್ದೀರಿ. ಕೊನೆಯ ಪಕ್ಷ ನೀವು ದೂರಿಗೆ ಹೋದ್ರಿ ಅಂದರೆ ದೂರ ನಂತರ ನಿಮಗೂ ಗೊತ್ತಿತ್ತು FIR ಆದರೆ ಹುಡುಗಿಯ ಭವಿಷ್ಯಕ್ಕೆ ಅದೇನಾದರೂ ಸಮಸ್ಯೆ ಆಗ್ತದೆ ಅಂತ. ಸೊ ಯಾವ ನಿರ್ಧಾರಕ್ಕೆ ಬಂದು ನೀವು ದೂರ ಅಂತ ಕೊಡ್ರಿ? ಅದು ಇತ್ತು ಸರ್. ಅಂದರೆ ಹುಡುಗಿಯ ಭವಿಷ್ಯಕ್ಕೆ ಇದಾಗ್ತದೆ ಅಂತ ಗೊತ್ತಿತ್ತು. ಆದರೆ ತಾಯಿಯಾದವಳು ಮಾಡುವ ಕರ್ತವ್ಯ ನಾನು ಮಾಡಿದ್ದೇನೆ. ಯಾಕೆಂದರೆ ನನ್ನ ಮಗಳಿಗೆ ನ್ಯಾಯ ಸಿಗಬೇಕು. ತಪ್ಪು ಆದದ್ದು ಸರಿ, ಅದನ್ನು ಅವ್ರು ತಿದ್ಕೊಂಡು ಹೋಗ್ಕೊಂಡು ಇದು ಮಾಡಿದರೆ ಸರಿ ಅಲ್ವಾ. ಈಗ ನಾನಾಗೆ ತಾಯಿಯಾಗಿ ಸುಮ್ಮನೆ ಕೂತಿದ್ರೆ ನಾಳೆ ಸಮಾಜ ಏನು ಹೇಳ್ತದೆ? ಎಲ್ಲ ತಾಯಿಯಂದರಿಗೂ ನಾನು ಹೇಳೋದು ಇಷ್ಟೇ, ಮಕ್ಕಳಿಗೆ ಆದ ಅನ್ಯಾಯಗಳನ್ನು ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ, ಅವರು ಸಪೋರ್ಟ್ ಮಾಡಬೇಕು. ತಪ್ಪು ಎರಡು ಕಡೆಯಿಂದನೂ ಆಗಿದೆ, ಮಕ್ಕಳಿಗೆ ನ್ಯಾಯ ಕೊಡಿಸುವ ಇದರಲ್ಲಿ ಮುಂದೆ ಬರಬೇಕು ಅಷ್ಟೇ ನಾನು ಹೇಳ್ತಿರೋದು. ನಿಮ್ಮ ಫ್ಯಾಮಿಲಿ ಬೇರೆ ಯಜಮಾನರು ಕೆಲಸಕ್ಕೆ ಹೋಗಿದ್ದಾರೆ, ಮಗಳಿದ್ದಾಳೆ ಒಳಗಡೆ ಇದ್ದಾಳೆ. ಒಬ್ಬಳೇ ನಿಮಗೆ? ಇಬ್ಬರು ಮಕ್ಕಳು, ಒಂದು ಸಣ್ಣದು ಅವರು ಶಾಲೆಗೆ ಹೋಗಿದ್ದಾಳೆ, 1ನೇ ಕ್ಲಾಸ. ಸಣ್ಣವಳು. ಇಬ್ಬರು ಹೆಣ್ಣು ಮಕ್ಕಳೇ ನನಗೆ.
ನಿಮ್ಮ ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮಂದಿರು ಅಲ್ಲ ನಿಮಗೆ? ಎಲ್ಲ ಇದ್ದಾರೆ. ನಾವು ಹೆಣ್ಮಕ್ಳು ಸರ್, 4 ಹೆಣ್ಮಕ್ಳೇ. ಗಂಡು ಮಕ್ಕಳು ಅಂತ ನಮ್ಗೆ ಯಾರಿಲ್ಲ ಸಪೋರ್ಟಿಗೆ. ಆದರೆ ತಾಯಿ ದುಡಿತಾ ಇದ್ದಾರೆ. ಅವರು ಬಂದು ಇಲ್ಲಿ ನಿಲ್ಲುವಾಗಿಲ್ಲ, ಮನೆ ಜವಾಬ್ದಾರಿ ತಗೊಳ್ಬೇಕು. ಯಾರು ಗಂಡು ಮಕ್ಕಳು ಯಾರಿಲ್ಲ ನೋಡಿ. ಹಾಗೆ ಹಾಗಾಗಿ ನಿಮಗೆ ಫ್ಯಾಮಿಲಿ ಕಡೆಯಿಂದ ಒಂದಷ್ಟು ಬಲ ಎಲ್ಲ ದುಡಿದು ತಿನ್ನುವವರು ಇರೋದು. ಎಲ್ಲ ಇದ್ದವ್ರು ಏನು ಕೋಟ್ಯಾಧಿಪತಿಗಳೇನಲ್ಲ. ಹಾಗೆ ಅವ್ರು ದುಡಿಯೋದಿದ್ರೆ ಅವರಿಗೆ ಮತ್ತೆ ಇದೇನಿಲ್ಲ, ಅದೆಲ್ಲೇ ಜೀವನ. ಹಾಗೆಂದ್ರೆ ಇಲ್ಲಿ ಬಂದು ಕೂತ್ಕೊಳ್ಳೋ ಹಾಗೆ ಸಹ ಇಲ್ಲ ಅವರು. ಹಾಗೆ ಸಪೋರ್ಟ್ ಇದೆ, ಅವರದೆಲ್ಲ ಸಪೋರ್ಟ್ ಇದೆ, ಬಂದಿದ್ದಾರೆ. ಆದರೆ ಇವಾಗ ಅವರವರ ಇದರಲ್ಲಿ ಅವ್ರ ಕೆಲಸದಲ್ಲಿ ಅವರಿದ್ದಾರೆ ಅಷ್ಟೇ. ನಿಮಗೆ ಈ ಪ್ರಕರಣ ಅಂದರೆ ಮಾಹಿತಿ ಗೊತ್ತಾದ ನಂತರ ನಿಮ್ಮ ಮಗಳು ಯಾವ ರೀತಿಯಾಗಿದ್ದಾನೆ, ಅಂದರೆ ಪಶ್ಚಾತ್ತಾಪ ಪಡ್ತಾ ಇದ್ದಾಳ ಅಥವಾ ಹೇಗೆ? ಪಡ್ತಾ ಇದ್ದಾಳೆ, ಇನ್ನೂ ಪಡ್ತಾ ಇದ್ದಾಳೆ. ನೆಕ್ಸ್ಟ್ ಅವ್ರ ಮನೆಗೆ ಹೋಗಿ ಇದು ಮಾಡೋದು ಅವಳ ಜವಾಬ್ದಾರಿ. ಯಾಕಂದರೆ ಅವಳು ಫೇಸ್ ಮಾಡಬೇಕು ಅದನ್ನೆಲ್ಲ. ಯಾಕೆಂದರೆ ಅವರು ಗೊತ್ತಿದ್ದು ಗೊತ್ತಿಲ್ಲದು ಮಾಡಿದ್ದಾರೆ ತಪ್ಪು. ನಾವು ಸಪೋರ್ಟ್ ಕೊಡ್ತೇವೆ ಅಂದರೆ ನಾವು ಇದು ಮಾಡ್ತೇವೆ. ನೆಕ್ಸ್ಟ್ ಅವರು ಅದನ್ನು ಅಲ್ಲಿ ಇದು ಮಾಡಬೇಕಷ್ಟೇ. ಅಂತಂದರೆ ಇದು ಅಡ್ಜಸ್ಟ್ ಮಾಡ್ಕೊಂಡು ಅಥವಾ ಏನೋ ಈಗ ಕೋರ್ಟ್ ತೀರ್ಮಾನ ಏನು ಕೊಡ್ತದೆ ನನಗೆ ಗೊತ್ತಿಲ್ಲ. ನಾವು ಹೇಳೋದು ಮ್ಯಾರೇಜ್ ಆಗಬೇಕು, ಅದರ ಮೇಲೆ ಕೋರ್ಟ್ ಬಿಟ್ಟದೆ ಅಷ್ಟೇ. ಅವ ಏನೇ ಹೇಳ್ತಾನೆ ಅಂತ ನಮ್ಗೆ ಇನ್ನೂ ಸುದ್ದಿ ಬಂದಿಲ್ಲ. ಇನ್ನು ಹೋಗಬೇಕಷ್ಟೇ ಕೋರ್ಟಿಗೆ. ಈ ಪ್ರಕರಣ ಮೇಡಮ್, ಕೊನೆಯದಾಗಿ ಸಾಕಷ್ಟು ಮಂದಿ ಈಗ ಎಲ್ಲ ಕಡೆಯೂ ಕೂಡ ಇದು ಪ್ರಚಾರ ಆಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣ ಆಗಿರ್ಬೋದು, ಬೇರೆ ರೀತಿಯಲ್ಲಿ ಒಂದು ಪ್ರಶ್ನೆ ಎದ್ದಿರುವಂಥದ್ದು, ಅದನ್ನು ತಮಗೆ ಕೇಳಲೇಬೇಕು ಅವರೆಲ್ಲರ ಪರವಾಗಿ. ನಿಮಗೆ ಅಂದರೆ ಈ ಮಾಹಿತಿ ಗೊತ್ತಾಗಿರುವಂಥದ್ದು, ಅಂದರೆ ಮಗಳು ಗರ್ಭವತಿ ಆಗಿದ್ದಾಳೆ ಅನ್ನುವಂಥದ್ದು ಸಾಕಷ್ಟು ತಡವಾಗಿ ನಿಮಗೆ ಗೊತ್ತಾಗಿದೆ ಅಂತ. ಅವರ ತಾಯಿಯಾಗಿದ್ದುಕೊಂಡು ಮಗುವಿನ ಒಂದು ದೈಹಿಕವಾದಂತಹ ವರ್ತನೆಯಲ್ಲಿ ಆಗಿರ್ಬೋದು, ಯಾಕೆ ತಮಗೆ ಗೊತ್ತಾಗಲಿಲ್ಲ ಅನ್ನುವಂಥದ್ದು? ಮಗಳು ಅಂದರೆ ತುಂಬ ಸೈಲೆಂಟ್ ಸರ್. ಯಾರ ಹತ್ರ ಮಾತುಕತೆ ಅಂತ ಇದು ಏನಿಲ್ಲ. ಮತ್ತು ಕಲಿತಾ ಇರ್ತಾಳೆ ಒಳಗಡೆ, ಅವಳಷ್ಟಕ್ಕೆ ಇರ್ತಾಳೆ. ನಾವು ಎಷ್ಟು ಬೇಕಷ್ಟೇ. ಅಂದರೆ ಅವಳ ರೂಮ್ ಆಯಿತು, ಅವಳು ಓದೋದಾಯಿತು, ಅವಳ ಇದರಲ್ಲೇ ಇದು ಮಾಡ್ತಿದ್ದೆ. ಮತ್ತು ಲವ್ ಉಂಟು ಅಂತ ನಮಗೂ ಗೊತ್ತಿರಲಿಲ್ಲ ಸರ್. ನೀವು ಫಸ್ಟಲ್ಲಿ ಮಕ್ಕಳಿಗೆ ಇದೇ ಅಂತ ಹೇಳ್ತಿದ್ರೆ ನಮಗೂ ಅದನ್ನು ತಿದ್ದಿ ಸರಿಪಡಿಸ್ಬೋದು. ಆದರೆ ಮಕ್ಕಳಿಗೆ ಹೇಳದಿದ್ದರೆ ನಾವು ಮಕ್ಕಳ ಮೇಲೆ ಡೌಟ್ ಪಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಕಲಿಯುವ ಮಕ್ಕಳು ಕಲಿತಾ ಇದ್ದಾರೆ, ಅವರು ಇದು ಮಾಡ್ತಾ ಇದ್ದಾರೆ. ಆ ಥರ ಇದ್ದ ಕಾರಣ ಮತ್ತು ಯಾವುದೇ ಸಿಂಟಮ್ಸ್ ಆಗಲಿ, ಅವಳದು ಪ್ರೆಗ್ನೆಂಟ್ ಇದು ಯಾವುದೇ ಸಿಂಟಮ್ಸ್ ಇರಲಿಲ್ಲ. ವಾಮಿಟ್ ಆಗಲಿ ಅಥವಾ ಹೊಟ್ಟೆ ಇದಾಗಲಿ ಯಾವುದೇ ಅಂದರೆ ಮುಂದೆ ಬಂದ ಆ ಥರ ಯಾವುದೂ ಇಲ್ಲದ ಕಾರಣ ನನಗೆ ಗೊತ್ತಾಗಲಿಲ್ಲ. ಗೊತ್ತಿರ್ತಿದ್ರೆ ನಾನು ಇದಕ್ಕಿಂತ ಮುಂಚೆ ಲವ್ ಇರ್ತಿದೆ ಅಂತ ನಾನು ಇಂಥ ಇದಕ್ಕೆ ಹೋಗಲಿಕ್ಕೆ ಬಿಡ್ತಾನೇ ಇಲ್ಲ ಸರ್. ಅಂಥ ಗಣ್ಯ ವ್ಯಕ್ತಿಗಳ ಅವಶ್ಯಕತೆನೇ ನಮಗೆ ಇಲ್ಲ ಇತ್ತು. ನಾವೇನೋ ದುಡ್ದು ತಿಂತಾ ಇದ್ದೇವೆ. ನಮ್ಮ ಮಟ್ಟಿಗೆ ನಾವು ಯಾರನ್ನಾದರೂ ಒಳ್ಳೆ ಕಳಿಸಿ ಮಗಳನ್ನ ಈಗಲೇ ನಮಗೇನು ಇದು ಮದುವೆ ಮಾಡುವ ಇದು ಅವಶ್ಯಕತೆ ಏನಿಲ್ಲ ಇತ್ತು. ಅವರ ಕಾಲ ಮೇಲೆ ನಿಲ್ಲಬೇಕು ಅಂತೇಳಿ ನಾವು ಅವರನ್ನು ಅಷ್ಟು ಪ್ರಿಪೇರ್ ಮಾಡಿದ್ದೇವೆ. ಫಾರೆನ್ಸಿಕ್ ಸೈನ್ಸ್ ಕಲಿಸಿ ಅವ್ರು ಡಾಕ್ಟರ್ ಆಗಬೇಕು ಅಂತ ಹೇಳ್ತಿಲ್ಲ. ಅಷ್ಟು ನಮ್ಮಲ್ಲಿ ಖರ್ಚು ಮಾಡುವಷ್ಟು ತಾಕತ್ತಿಲ್ಲ. ಫಾರೆನ್ಸಿಕ್ಸ್ ಸೈನ್ಸ್ ಮಾಡ್ತೇನೆ ಅಂತ ಹೇಳಿದ್ಲು. ಸರಿ ನೀನು ಮಾಡ್ಕೊ. ಮತ್ತು ನೆಕ್ಸ್ಟ್ ನನ್ನ ತಂಗಿ ಇವಳು US ಅಲ್ಲಿದ್ದಾಳೆ ನರ್ಸಾಗಿ. ಅಲ್ಲಿಗೆಲ್ಲ ಕಳಿಸ್ಬೇಕು ಅಂತ ತುಂಬ ನಾವು ಕನಸು ಕಂಡಿದ್ದೇವೆ ಇದ್ರ ಬಗ್ಗೆ ಎಲ್ಲ. ಆದರೆ ಈ ಮಿಡ್ಲಲ್ಲಿ ಈ ಥರ ಆಗ್ತದೆ ಅಂತ ತಂದೆ ತಾಯಿಗೂ ಸಹ ನಮಗೆ ಗೊತ್ತಿರಲಿಲ್ಲ. ಅವ್ರ ತಂದೆಗಾಗಲೂ ನನಗಾಗಲೂ ಗೊತ್ತಿರಲಿಲ್ಲ. ಅದೇ ನಮಗೆ ತುಂಬ ಇದಾಗಿದೆ, ಅಂದರೆ ಬೇಜಾರಾಗಿದೆ. ಮಕ್ಕಳನ್ನು ನಾವು ಇಷ್ಟು ಮಟ್ಟಿಗೆ ತಂದು ಮಕ್ಕಳು ಹೀಗೆ ಮಾಡಿದ್ರಲ್ಲ ಅಂತ. ಮುಂದೆ ಎಲ್ಲ ಮಕ್ಕಳಿಗೆ ಹೇಳೋದು ಇಷ್ಟ, ಏನೋ ಇದ್ದರೂ ತಂದೆ ತಾಯಿ ಹತ್ರ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಗೊತ್ತಾಗಲಿ. ನಾಳೆ ಇಷ್ಟು ಫೇಸ್ ಮಾಡುವಾಗ ತಂದೆ ತಾಯಿ ಯಾಕೆ ಅವ್ರಿಗೋಸ್ಕರ ದುಡಿಯೋದು? ನಮ್ಮ ಮಕ್ಕಳು ಚೆನ್ನಾಗಿರಲಿ, ನಾವು ಏನೂ ಮಾಡಿಲ್ಲ, ನೆಕ್ಸ್ಟಿನ ಇದಕ್ಕೆ ಅವರು ಚೆನ್ನಾಗಿರಲಿ ಅಂತೇಳಿ ನಾವು ಇಷ್ಟು ಮಾಡೋದು. ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲ ತಂದೆ ತಾಯಂದಿರಿಗೂ ಒಂದು ಮಕ್ಕಳಿಗೂ ಸಹ. ಮುಂದಕ್ಕೆ ಈಗ ಕೇಸು ಎಲ್ಲ ಆಗಿರುವಂಥದ್ದು ಆಗಿದೆ, ಸ್ಟೇಷನ್ ಕೈವಶ ಆಗಿದ್ದಾರೆ ಪೊಲೀಸರದ್ದು. ಸೊ ಮುಂದಕ್ಕೆ ನಿಮ್ಮ ಮಗಳು ಮತ್ತು ಅವರ ಒಂದು ಮದುವೆ ಆಗಿರ್ಬೋದು, ಮುಂದಿನ ಭವಿಷ್ಯಕ್ಕೆ ಸೊ ಯಾರು ಮುಂದೆ ನಿಂತು ಅದನ್ನೊಂದು ಹೊಂದಾಣಿಕೆ ಮಾಡಿಕೊಂಡು ಮಾತನಾಡಿಸಿ ಮಾಡಬೇಕು. ಅಂದರೆ ಪೊಲೀಸ್ ಸ್ಟೇಷನ್ನಲ್ಲಿ ಎಷ್ಟು ನಡೆದರೂ ಕೂಡ ಅದು ಒಂದು ರೀತಿಯಲ್ಲಿ ಔಪಚಾರಿಕವಾಗಿ ಮಾತ್ರ ಆಗಿರ್ತದೆ. ಆದರೆ ಭವಿಷ್ಯತ್ತಿನಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯಾದ ತೊಂದರೆ ಆಗದ ರೀತಿಯಲ್ಲಿ ಯಾರು ಮುಂದೆ ಬಂದು ನಿಂತು ಇದನ್ನು ಪರಿಹರಿಸಿಕೊಡ್ಬೇಕು ಅಂತ ಕೇಳ್ತೀವಿ. ಇದಾಗಲಿ ನಾನು ಸ್ಟೇಷನ್ಗೆ ನಮಗೆ ಸ್ಟೇಷನ್ ಮೆಟ್ಲು ಹತ್ತಿ ಆಗಲಿ ಇಲ್ಲಿ ಕೋರ್ಟಿಗೆಲ್ಲ ಹತ್ತಿ ಅಭ್ಯಾಸ ಇಲ್ಲ. ಅಂದರೆ ನಮಗೆ ಏನು ಗೊತ್ತಿಲ್ಲದ ಕಾರಣ ನಾವು ಇಷ್ಟುವರೆಗೆ ಮೋಸ ಆದದ್ದು. ಈಗ ಇನ್ನೂ ಹೋಗಬೇಕಾದ್ರೂ ನಮ್ಮದು ವಿಶ್ವಕರ್ಮ ಸಂಘಟನೆ ಇದೆ, ಅದಲ್ಲದೆ ಮತ್ತು ನಮಗೆ ಪ್ರತಿಭಾ ಕುಲಾಲ್ ಅವರು ನಮ್ಮ ಮುಂದೆ ನಿಂತು ನಮಗೆ ಇದನ್ನು ಮಾಡಿಕೊಡಬೇಕು ಅಂತ ನಾನು ಕೇಳ್ತಿದ್ದೆ. ವಿಶ್ವಕರ್ಮ ಸಂಘಟನೆ ಮುರಳೆ ಆಚಾರ್ಯ ಆಗಲಿ, ಇವರು ನಮ್ಮ ಪ್ರತಿಭಾ ಕುಲಾಲ್ ನಮಗೆ ಮೇಯ್ನ್ ಬೇಕಾದವರು. ಅವ್ರು ಮುಂದೆ ನಿಂತು ಇದನ್ನು ಮಾಡಬೇಕು ಅಂತ ನಾನು ಕೇಳ್ಕೊಳ್ತಿದ್ದೇನೆ ಅವರ ಹತ್ರ. ಇದು ಸಂತ್ರಸ್ತೆಯ ಆರೋಪಿ ಕೃಷ್ಣಾ ಜೇರಾವ್ ಅವರು ಪೊಲೀಸರ ಕೈವಶವಾಗಿರುವ ಬೆನ್ನಲ್ಲೇ ಸಂತ್ರಸ್ತೆಯ ತಾಯಿ ನಮಿತಾರವರು ನಮ್ಮ ಜೊತೆಗೆ ಮಾತನಾಡಿರುವಂತಹ ಮಾತು. ಬಹುಶಃ ಇವರಿಬ್ಬರ ಬಾಳು ಆಗಿರುವಂಥದ್ದಾಗಿದೆ. ಸಾಕಷ್ಟು ಪ್ರಕರಣಗಳು ಕೂಡ ಆಗಿದೆ, ಸಾಕಷ್ಟು ಚರ್ಚೆಗೆ ವಿವಾದಗಳಿಗೂ ಕೂಡ ಕಾರಣವಾಯಿತು. ಆದರೂ ಮುಂದಕ್ಕೆ ಇದು ಯಾವುದೂ ಕೂಡ ಮಕ್ಕಳ ಭವಿಷ್ಯದಲ್ಲಿ
ಆ ಮಕ್ಕಳ ಭವಿಷ್ಯದಲ್ಲಿ ಮತ್ತು ಮಗುವಿನ ಭವಿಷ್ಯದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಅಡ್ಡ ಪರಿಣಾಮ ಬೀರಬಾರದು ಎನ್ನುವಂಥ ನಿಟ್ಟಿನಲ್ಲಿ ಪ್ರಮುಖರು ಸಮಾಜದ ಗಣ್ಯರಾಗಿ ಯಾರು ಇದ್ದಾರೆ ಅಥವಾ ಜನಪ್ರತಿನಿಧಿಗಳು ಯಾರಿದ್ದಾರೆ ಅವರು ಮುಂದೆ ನಿಂತು ಈ ಒಂದು ಸಮಸ್ಯೆಯನ್ನು ಮುಂದಕ್ಕೆ ವ್ಯವಸ್ಥಿತವಾದ ರೀತಿಯಲ್ಲಿ ಪರಿಹರಿಸಿಕೊಡಬೇಕಾದ ಅವರ ಜವಾಬ್ದಾರಿ ಎನ್ನುವಂಥದ್ದು ನಮ್ಮ ಆಶಯವು ಕೂಡ. ಲತೇಶ್ ಜೊತೆಗೆ ಉಮೇಶ್ ಮಿತ್ತಳ್ಕ, ಸುದ್ದಿ ನ್ಯೂಸ್, ಪುತ್ತೂರು. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.